ಉಡುಪಿಯಲ್ಲಿ 2 ವರ್ಷಗಳ ಪರ್ಯಾಯ ಪೂಜೆ ನೆರವೇರಿಸಿದ ಬಳಿಕ ಪ್ರಥಮ ಭೇಟಿಯಾಗಿ ಪಂಜಿಮಗುರು ಶ್ರೀ ಗುರು ರಾಘವೇಂದ್ರ ಮಠಕ್ಕೆ ಆಗಮಿಸಿ ಶ್ರೀ ಗುರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಿದ ಭಕ್ತರನ್ನ ಸನ್ಮಾನಿಸಿ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಮಾಧ್ಯಮದೊಂದಿಗೆ ಮಾತನಾಡಿ, ಪರ್ಯಾಯದ ಸಂದರ್ಭ ಉಡುಪಿಯಲ್ಲಿ ನೂರಾರು ಮಂದಿ ಸಹಾಯಕ್ಕಾಗಿ ಬರುತ್ತಿದ್ದಾಗ ನೆರವು ಒದಗಿಸಲಾಗದೆ ನೋವು ಕಾಡುತ್ತಿತ್ತು. ಧನ್ವಂತರಿ ಚಿಕಿತ್ಸೆ ಆರಂಭಿಸಲಾಗಿದ್ದರೂ ಇದಕ್ಕಿಂತಲೂ ಹೆಚ್ಚು ಸಹಾಯ ಮಾಡುವ ಉದ್ದೇಶವಿದೆ. ಇದೀಗ ಇಲ್ಲಿನ ಮಠದ ವತಿಯಿಂದ ಸಮುದಾಯ ಭವನ ನಿರ್ಮಿಸಿ ಜಾತಿ ಮತ ಭೇದವಿಲ್ಲದೆ ಬಡವರಿಗೆ ಉಚಿತ ಕಾರ್ಯಕ್ರಮ ಮಾಡಲು ಅವಕಾಶ ಹಾಗೂ ಉಳ್ಳವರ ಹತ್ತಿರ ನಿರ್ವಹಣೆ ದರ ಪಡೆದು ನೀಡಲಾಗುವುದು. ಭಕ್ತರ ಸಹಕಾರದಿಂದ ನಿರ್ಮಿಸುತ್ತೇವೆ. 1 ವರ್ಷದಲ್ಲಿ ಭವನ ಪೂರ್ಣಗೊಳಿಸುವ ಗುರಿಯನ್ನಿಟ್ಟುಕೊಳ್ಳಲಾಗಿದೆ ಎಂದರು. ಇದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆಗೆ ನೆರವು ನೀಡುವ ಉದ್ದೇಶಕ್ಕೆ ಈ ಸಮುದಾಯ ಭವನದ ಆದಾಯ ಬಳಸಿಕೊಳ್ಳಲಾಗುವುದು ಎಂದರು. ಒಂದು ಬಡವರು ಬಂದರೆ ಅವರಿಗೆ ಎಷ್ಟು ನಮಗೆ ಫ್ರೀ ಕೊಡುವ ಹಾಗೆ ನಾವು ಕೊಡಬೇಕು ಅಂತ, ಹಾಗೆ ನಮ್ಮದು ಕಲ್ಪನೆ. ಬಡವರು ಬಂದರೆ ಫ್ರೀಯಾಗಿ ಕೊಡಬೇಕು ಅಂತ ಇದೆ. ಶ್ರೀಮಂತರು ಬಂದರೆ ಅದರ ಮೇಂಟೆನೆನ್ಸ್ ಚಾರ್ಜ್ ತಗೊಳ್ತಾರೆ. ಅದರಲ್ಲಿ ಏನಾದರೂ ಉಳಿದರೆ ಅದನ್ನು ಇವರಿಗೆ ಸ್ಕಾಲರ್ಶಿಪ್ ಮತ್ತು ಆರೋಗ್ಯದವರಿಗೆ ಕೊಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಇದೆರಡು ಬಡವರನ್ನು ಇಟ್ಟುಕೊಂಡು, ಯಾರಿಗೆ ದುಡ್ಡಿಲ್ಲವಾದ್ರಿಂದ ಎಜುಕೇಷನ್ ನಿಲ್ತದೆ ಅಥವಾ ಆರೋಗ್ಯಕ್ಕೆ ತುಂಬ ತೊಂದರೆ ಆಗ್ತದೆ, ಅದು ಎರಡು ರೀತಿ ನಾವು ಮಾಡ್ಬೋದು. ನಾವು ಒಂದು ದೊಡ್ಡ ಆಸ್ಪತ್ರೆಗಳಿಗೆ ನಾವು ಲೆಟರ್ ಕೊಡ್ಬೋದು. ಅಷ್ಟೇ ಅಲ್ಲದಿದ್ದರೆ ನಾವು ಇಲ್ಲಿ ಬಂದ ಹಣದಿಂದ ಉಳಿಸಿಕೊಂಡು ನಾವು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ಉಡುಪಿಯಲ್ಲಿ ಮಾಡಲಿಕ್ಕಾಗದಿದ್ದ 2 ಅಂಶಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಂಕಲ್ಪ. ಅದಕ್ಕೆ ಎಲ್ಲ ಕೊಡುಗೆ ದಾನಿಗಳು ಬರ್ತಾ ಇದ್ದಾರೆ. ನಮಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಸಹಕಾರ ಸಿಕ್ಕಿತು ಅಂತಂದರೆ ನಾವು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ. 1 ವರ್ಷದಲ್ಲಿ ಸಮುದಾಯ ಭವನ ಮುಗಿಸಬೇಕು ಅಂತ ನಮಗೆ ಸಂಕಲ್ಪ ಇದೆ. ದಿಯಾ ಸಿಸ್ಟಮ್ ಐಟಿ ಸಂಸ್ಥೆಯ ಡಾಕ್ಟರ್ ರವಿಚಂದ್ರನ್ ಈ ಸಂದರ್ಭ ಉಪಸ್ಥಿತರಿದ್ದರು. ಹೆಚ್ಚುವರಿ ಭೂಮಿಯನ್ನು ದಿಯಾ ಸಿಸ್ಟಮ್ ಅಧ್ಯಕ್ಷ ವಿದ್ಯಾ ರವಿಚಂದ್ರ ಅವರು ಮಠಕ್ಕೆ ದಾನವಾಗಿ ನೀಡಿದ್ದಾರೆ.